ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಇದು ಬರುವ 12/9/2025 ಶುಕ್ರವಾರ ಮಂಗಳೂರಿನಲ್ಲಿ ಇಂಡಿಯಾನಾ ಸೆಂಟರ್ನಲ್ಲಿ ಯುವ ನಾಯಕತ್ವ, ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಬಲಪಡಿಸುವಂತಹ ಉದ್ದೇಶದೊಂದಿಗೆ ಒಂದು ಯೂತ್ ಲೀಡರ್ಸ್ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ UA 21 ವಲಯಗಳ ಮಂಗಳೂರು, ಪಡುಬಿದ್ರೆ, ಉಳ್ಳಾಲ, ಬಂಟ್ವಾಳ, ವಿಟ್ಲ, ಪುತ್ತೂರು, ಬೆಳ್ತಂಗಡಿ, ಕೈಕಂಬ, ಬಜ್ಪೆ, ಮೂಡಬಿದ್ರೆ, ಕಾರ್ಕಳ, ಸುಳ್ಯ, ಸುರತ್ಕಲ್, ಜೋಕಟ್ಟೆ, ಕಾಪು, ಉಪ್ಪಿನಂಗಡಿ, ಪರಂಗಿಪೇಟೆ, ಸಿರೂರು ಮತ್ತು ಕುಂದಾಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಯುವಕರನ್ನು ಒಗ್ಗೂಡಿಸಿಕೊಂಡು ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದು ಯುವ ಸಬಲೀಕರಣಕ್ಕೆ ಬೇಕಾಗಿ ಯುವ ಕ್ರೀಡಾಪಟುಗಳನ್ನು ಒಂದು ಉನ್ನತ ದರ್ಜೆಗೆ ಕೊಂಡೊಯ್ಯುವಂಥ ಒಂದು ತಂಡವಾಗಿ ಮುನ್ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಣ್ಣ ಮಟ್ಟಿನಲ್ಲಿ ಬೆಳೆಸಿಕೊಂಡು ಇದೀಗ ಒಂದು ಎಲ್ಲ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಒಂದು ವಲಯಗಳಲ್ಲಿ ಸಂಚರಿಸ್ತಾ ಇದೆ. ಅದು ಆ ಒಂದು ಕಾರ್ಯಕ್ರಮ ನಾಡಿದ್ದು ಮಂಗಳೂರಿನಲ್ಲಿ ಯೂತ್ ಲೀಡರ್ಸ್ ಒಂದು ಕಾರ್ಯಕ್ರಮವು ಕೂಡ 12ನೇ ತಾರೀಕಿನಂದು ಇದೆ. ಅದರಲ್ಲಿ ಕೂಡ ಭಾಗವಹಿಸುವಂತಹ ನಮ್ಮ ಪುತ್ತೂರಿನ ಒಂದು ಬಸ್ಸು ಹಾಗೂ ಹಲವು ವಾಹನಗಳು ಅಲ್ಲಿ ತೆರಳಲಿದ್ದು, ಅಲ್ಲಿ ಯುವಕರು ಈ ಕ್ರೀಡೆಯಲ್ಲಿ ಯಾರಿಗೆಲ್ಲ ಒಂದು ಉನ್ನತ ಮಾಹಿತಿ ಇದೆ ಎಂಬ ಒಂದು ನಿಟ್ಟಿನಲ್ಲಿ ಅಲ್ಲಿ ತಿಳುವಳಿಕೆಯನ್ನ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ UAE ಕ್ರೀಡೆಗಳ ಮೂಲಕ ಸಮುದಾಯ ಸಬಲೀಕರಣ ಮತ್ತು ಅಭಿವೃದ್ಧಿಯತ್ತ ಕೊಂಡು ಹೋಗುವ ಸಂಸ್ಥೆಯಾಗಿದೆ. ಎಲ್ಲ ವಿವಿಧ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿ ಸ್ಪರ್ಧಾತ್ಮಕ ಮಟ್ಟದಲ್ಲಿ ಭಾಗವಹಿಸಲು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಭಾರತೀಯ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತ ಈ ಸಂಸ್ಥೆ ಕರ್ನಾಟಕದಲ್ಲಿ ಕ್ರೀಡೆ ಮತ್ತು ಆಟಗಳನ್ನು ಬೆಳೆಸಲು ಶ್ರಮಿಸುತ್ತದೆ. ಈ ಕ್ಷೇತ್ರದಲ್ಲಿ ಪ್ರಮುಖ ಧ್ವನಿಯಾಗಿ ಹೊರಹೊಮ್ಮಲು ಬದ್ಧವಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಸರಿಸುಮಾರು 7,000ಕ್ಕೂ ಮಿಕ್ಕಿ ಸದಸ್ಯರನ್ನ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಯುವ ಪೀಳಿಗೆಯನ್ನ ಒಗ್ಗೂಡಿಸಲು ಸಲುವಾಗಿ ಮತ್ತು ಪ್ರೇರೇಪಿಸಲು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಕ್ರೀಡಾಪಟುಗಳು ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟಗಳನ್ನು ನಿರ್ಮಿಸಿ ಬೆಳೆಸಿ ಮುನ್ನಡೆಯುವ ಗುರಿ ಇಟ್ಟುಕೊಂಡಿದೆ. UA ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ, ಶಟಲ್ ಬ್ಯಾಡ್ಮಿಂಟನ್, ಚೆಸ್, ಕ್ಯಾರಂ, ಟೇಬಲ್ ಟೆನ್ನಿಸ್, ಖೋ-ಖೋ, ಥ್ರೋಬಾಲ್, ಕುಸ್ತಿ, ಕರಾಟೆ, ಜೂಡೋ, ಮುಯ್ ಥಾಯ್ ಮತ್ತು ಫೆನ್ಸಿಂಗ್, ಓಟ, ಜಂಪಿಂಗ್, ಥ್ರೋ ಹಾಗೂ ಸ್ಕೇಟಿಂಗ್ ಮುಂತಾದ ವಿವಿಧ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ. ಈ ಅಭಿನಯ ಮುನ್ನಡೆಸುವ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಮತ್ತು UA ವಲಯ ಸಮಿತಿ ಇದರಲ್ಲಿ ಇದೆ. ಇದರ ರಾಜ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಸಿರಾಜುದ್ದೀನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಮ್ತಿಯಾಜ್ ಅಹಮದ್. ಸಮುದಾಯದ ಪ್ರತಿಯೊಬ್ಬರು ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭವಿಷ್ಯ ರೂಪಿಸಲು ಶಕ್ತಿ ಹೊಂದಿರುವ ನಮ್ಮ ಯುವಕರನ್ನು ಪ್ರೇರೇಪಿಸಲು ಮತ್ತು ಉತ್ತೇಜಿಸಲು ಮನವಿ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಕಮಿಟಿ ಈಗಾಗಲೇ ಪುತ್ತೂರಲ್ಲಿ ಕಳೆದೊಂದು 2 ತಿಂಗಳಲ್ಲಿ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾಡಿದ್ದು 12ನೇ ತಾರೀಕಿನಂದು ಸಾಯಂಕಾಲ 5 ಗಂಟೆಗೆ ನಾವು ಪುತ್ತೂರಿನಿಂದ ಬಸ್ಸಿನ ವ್ಯವಸ್ಥೆ ಹಾಗೂ ವಾಹನಗಳ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಬರುವಂಥ ಎಲ್ಲ ಆ ಒಂದು ಯುವ ಕ್ರೀಡಾ ಪ್ರೇಮಿಗಳು ಅದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ATM ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ATM ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ATMಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ATM ಮೂಲಕ ಈಸಿಯಾಗಿ UPI ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ.
ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.